ದೇವಳದ ಅಭಿವೃದ್ಧಿಗೆ ಪೂರಕವಾಗಿ ನಿಲ್ಲಬೇಕಾದ ಹಿಂದೂ ಪರ ನಾಯಕರಾಗಿದ್ದ ರಾಜೇಶ್ ಬನ್ನೂರು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಮೇಲೆ ಕೇಸು ದಾಖಲಿಸಿರುವುದು ಹಾಗೂ ಶಾಸಕ ಅಶೋಕ್ ರೈ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ಖಂಡನೀಯ ಎಂದು ಧಾರ್ಮಿಕ ಪರಿಷತ್ನ ಜಿಲ್ಲಾ ಸದಸ್ಯ ಶಿವನಾಥ ರೈ ಮೇಘಿನಗುತ್ತು ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದೇವಳದ ಜಾಗದಲ್ಲಿ ವಾಸ್ತವ್ಯವಿದ್ದ ಬಡವರು ಕೂಡ ದೇವಳದ ಅಭಿವೃದ್ಧಿಗೆ ತಮ್ಮ ವಾಸ್ತವ್ಯದ ಮನೆಗಳನ್ನು ತೆರವು ಮಾಡುವ ಮೂಲಕ ಸಾಥ್ ಕೊಟ್ಟಿದ್ದಾರೆ. ಆದರೆ ಸರ್ವೆಯಲ್ಲಿ ಅಕ್ರಮ ಸಕ್ರಮದಡಿಯಲ್ಲಿ ಜಾಗ ಹೊಂದಿರುವ ಬಳುವಾರಿನಲ್ಲಿ ಸುಸಜ್ಜಿತ ಮನೆ ಹೊಂದಿರುವ ರಾಜೇಶ್ ಬನ್ನೂರು ದೇವಳದ ವಿಚಾರದಲ್ಲಿ ಮಾಡಿರುವ ಉದ್ದಟತನ ಸರಿಯಲ್ಲ ಎಂದು ಅವರು ಹೇಳಿದರು. ಹಿಂದುತ್ವದ ಬಗ್ಗೆ ಮಾತನಾಡುವವರೇ ದೇವಳದ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ರು. ಪುತ್ತೂರು ದೇವಳದ ಜಾಗದಲ್ಲಿಯೂ ಇದ್ದ ಕುಟುಂಬಗಳು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ತಾವಿದ್ದ ದೇವಳದ ಸ್ಥಳವನ್ನ ಸ್ವಂತ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಸದಾ ಹಿಂದುತ್ವದ ಬಗ್ಗೆ ಮಾತನಾಡುವ ರಾಜೇಶ್ ಬನ್ನೂರು ಅಭಿವೃದ್ಧಿಗೆ ತಡೆಗಟ್ಟುವ ಕೆಲಸ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸಿದರು. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 2-3 ದಿನಗಳಿಂದ ನಡೀತಿರುವಂತಹ ಒಂದು ಗೊಂದಲಗಳ ಬಗ್ಗೆ ವಿವರಣೆ ಹೇಳಲು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಬಹುಶಃ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಜೇಶ್ ಬನ್ನೂರವರು ಎಲ್ಲ ಬಡವ ಬಲ್ಲಿದರು ಅಂತ ಹೇಳುವ ಯಾವುದೇ ಒಂದು ತೊಂದರೆ ಇಲ್ಲದ್ರು ಭೇದಭಾವ ಇಲ್ಲದೆ ಮಹಾಲಿಂಗೇಶ್ವರ ದೇವಸ್ಥಾನದ ಬಾಡಿಗೆ ಕುಳಿತಂತ ಎಲ್ಲ ಜನರು ಬಡವರಿರ್ಬೋದು ಶ್ರೀಮಂತರು ಎಲ್ಲ ಬಿಟ್ಟುಬಿಟ್ಟಿದ್ದಾರೆ 11 ಜನ ಕೂಡ. ಆದರೆ ರಾಜೇಶ್ ಬನ್ನೂರವರು ಒಬ್ಬ ಹಿಂದೂ ನಾಯಕನಾಗಿ ಅಥವಾ ಹಿಂದುತ್ವದ ನಾಯಕನಾಗಿ ಆ ಜಾಗವನ್ನು ಬಿಟ್ಟು ಕೊಡಲು ಬಹಳ ಹಿಂದೆಟು ಹಾಕಿದ್ದಾರೆ. ಅದೇ ರೀತಿ ಯಾವಾಗ ಆ ಮನೆಯ ಧ್ವಂಸ ಆಯಿತು ಆ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯವರ ಮೇಲೆ ಕೇಸನ್ನು ದಾಖಲಿಸಿರ್ತಾರೆ. ಅದೇ ರೀತಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈ ಅವರ ಮೇಲೆ ಕೂಡ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಬಹುಶಃ ಇದನ್ನು ಖಂಡನೀಯ. ಇದನ್ನು ನಮ್ಮ ಧಾರ್ಮಿಕ ಪರಿಷತ್ತಿನಿಂದ ಹಾಗೆ ಎಲ್ಲ ಸಮಸ್ತ ಭಕ್ತಾದಿಗಳ ಪರವಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ. ಬಹುಶಃ ರಾಜೇಶ್ ಬನ್ನೂರು ಅವರು ಆರ್ಥಿಕವಾಗಿ ಹಿನ್ನಡೆ ಇಲ್ಲದಂತ ವ್ಯಕ್ತಿ. ಯಾಕೆಂದರೆ ನಮ್ಮ ಸರ್ವೆ ಗ್ರಾಮದಲ್ಲಿ ಕೂಡ ಹಲವಾರು ವರ್ಷಗಳ ಹಿಂದೆ 1.22 ಎಕರೆ ಜಾಗವನ್ನು ಅಕ್ರಮ ಸಕ್ರಮದಲ್ಲಿ ಮಾಡಿಕೊಂಡಿದ್ದಾರೆ. ಹಾಗೆ ನಾವು ಧಾರ್ಮಿಕ ಪರಿಷತ್ನ ಬಗ್ಗೆ ಇನ್ನೊಂದು ಕೆಲವೊಂದು ವಿಚಾರಗಳನ್ನು ನಾವು ಹೇಳಬೇಕು. ಈ ಎಲ್ಲ ದೇವಸ್ಥಾನಗಳ ಜಾಗಗಳನ್ನು ಇನ್ನು ಮುಂದೆ RTC ಇಲ್ಲದ ಅದೇ ರೀತಿ ಯಾವುದು ದೇವಸ್ಥಾನ ಆಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು ಭಜನಾ ಮಂದಿರಗಳು ಇದನ್ನೆಲ್ಲ RTC ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರದ ಮುಖಾಂತರ ನಮ್ಮ ಧಾರ್ಮಿಕ ಪರಿಷತ್ನ ಮುಖಾಂತರ ಮಾಡಲಿಕ್ಕಿದ್ದೇವೆ. ಅದನ್ನು ಕೂಡ ಮಾಡಿಕೊಡ್ತೇವೆ. ಬಹುಶಃ ಇಂದಿನವರೆಗೆ ಯಾವ ಸರ್ಕಾರಗಳು ಇದನ್ನು ಮಾಡಲಿಲ್ಲ. ಎಲ್ಲ ದೇವಸ್ಥಾನಗಳು ಯಾವ ಪರಂಬೋಕಲ್ಲಿ ಇರ್ಬೋದು ಅಥವಾ ಸರ್ಕಾರಿ ಜಾಗದಲ್ಲಿರ್ಬೋದು ಅಂಥ ಜಾಗಗಳನ್ನು ಎಲ್ಲ ದೇವಸ್ಥಾನದ ಹೆಸರಿನಲ್ಲಿ ಮಾಡುವ ದಾಖಲೆಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಕೆಲಸವನ್ನು ನಮ್ಮ ಧಾರ್ಮಿಕ ಪರಿಷತ್ತಿನ ಮುಖಾಂತರ ಒತ್ತಾಯ ಮಾಡಿ ಅದೇ ರೀತಿ ಸರ್ಕಾರಕ್ಕೆ ಕೂಡ ತಿಳಿಸಿರ್ತೇವೆ. ಬಹುಶಃ ಆ ಕಾರ್ಯಗಳು ಕೂಡ ಇನ್ನು ಮುಂದೆ ಆಗಿದೆ. ಯಾವುದೇ RTC ಇಲ್ಲದ ಜಾಗ ಇರ್ಬೋದು ಅದನ್ನು ನಾವು ಒಂದು ಸರ್ಕಾರದ ಮುಖಾಂತರ RTC ಒದಗಿಸುವುದು, ಅದೇ ರೀತಿ ಧಾರ್ಮಿಕ ಪರಿಷತ್ ಧಾರ್ಮಿಕ ಸೌಧ ನಿರ್ಮಾಣ ಇದೆಲ್ಲ ನಮ್ಮ ಸರ್ಕಾರದ ಯೋಜನೆಗಳಾಗಿವೆ. ಅದಕ್ಕೆ ನಾವು ನಮ್ಮ ಧಾರ್ಮಿಕ ಪರಿಷತ್ತಿನಿಂದ ಅಥವಾ ನಮ್ಮ ಶಾಸಕರ ವತಿಯಿಂದ ಶಾಸಕರು ಈ ಮೊದಲೇ ಹೇಳಿದರು, ಎಲ್ಲ ದೇವಸ್ಥಾನಗಳ ಯಾವುದೇ RTC ಬಾಕಿ ಇದ್ರೆ ಅಥವಾ ದೇವಸ್ಥಾನದ ಜಾಗಗಳು ಮತ್ತೊಬ್ಬರಿಗೆ ಒತ್ತುವರಿ ಇದ್ರೆ ಅದನ್ನು ನಾವು ಹಿಂದಕ್ಕೆ ಪಡಿಬೇಕು, ಅದನ್ನು ದೇವಸ್ಥಾನಕ್ಕೆ ಪಡಿಸಬೇಕು ಅಂತ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಸಹಕರಿಸಿದ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಕೋಡಿಂಬಾಡಿ ಮಹಿಷಮರ್ದಿನಿ ದೇವಳದ ನಿರಂಜನ್ ರೈ ಮಠಂತಬೆಟ್ಟು, ಮಹೇಶ್ ಚಂದ್ರ ಸಾಲ್ಯನ್, ರಮೇಶ್ ಡಿಂಬ್ರಿ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.